సొల్మెలు నమ్మకుడ్ల తుಳು వార్తలు ఎన్న డాక్టర్ ప్రియా హరీష్ ఇత ముఖ్యాంశాలు. ಶ್ರೀ ಕ್ಷೇತ್ರ ಧರ್ಮಸ್ಥಳ ಲಕ್ಷ ದೀಪೋತ್ಸವ 88ನೇ ವರ್ಷದ ಸಾಹಿತ್ಯ ಸಮ್ಮೇಳನ. ಸಾಹಿತ್ಯ ಸಮಾಜದ ಕನ್ನಡಿ ಡಾಕ್ಟರ್ ಎಸ್ ರಂಗನಾಥ್. ತುರ್ತು ಸೇವೆಗಾದ ಪೊಲೀಸ್ ಅಗ್ನಿಶಾಮಕ ಸಹಾಯವಾಣಿ ಹೊಸ ನಂಬ್ರ ನೂತ ಪದ್ರಾಡೆಕ್ ಕುಡ್ಲಡ್ ಚಾಲನೆ. 15-30 ನಿಮಿಷದ ಉಲೈ ಸೇವೆ ಎಂದಿತ ಉದ್ದೇಶ. ವಿಕಾಸ್ ಕುಮಾರ್. ಕೊರೋನಾ ಲಾಕ್ಡೌನ್ ಕಷ್ಟೊಡ್ದವರ ಶಾಲೆ ಸುರುವ ಒಂದೇ ಜೋಕ್ಲೆನ್ ಬೆನ್ಪಾವ್ನ ಉದ್ಯಮಲು. ಕಾರ್ಮಿಕ ಇಲಾಖೆದ ಕಾರ್ಯಾಚರಣೆ ತನಿಖೆ. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ದಿಂಡು ಉಚ್ಚಯ. ಕದ್ರಾ ಕ್ಷೇತ್ರಡು ಲಕ್ಷ ದೀಪೋತ್ಸವ. ಕಲ್ಕುರ ಪ್ರತಿಷ್ಠಾನಡು ಭಜನಾ ಸಂಕೀರ್ತನೆ. ವಾರ್ತೆದ ವಿವರ. ಶಿಸ್ತುದಾಂತಿನ ಶಾಲೆ ದಯದಾಂತಿನ ಧರ್ಮ ಪಾಲನೆ ಇಜ್ಜಂದೆ ಕಲ್ಪವನವು ವ್ಯರ್ಥ. ಸಾಹಿತ್ಯಲಿಡಿದು ಮಾತಾ ಕಲ್ತನೊಲಿಂದು ಬೆಂಗಳೂರದ ವಿದ್ವಾಂಸರು ಡಾಕ್ಟರ್ ಎಸ್ ರಂಗನಾಥ್ ಪಂತೆರ. ಶ್ರೀ ಕ್ಷೇತ್ರ ಧರ್ಮಸ್ಥಳಟು 88ನೇ ವರ್ಷದ ಸಾಹಿತ್ಯ ಸಮ್ಮೇಳನ ಉದಿಪನ ಮಲ್ತದ ಆರ್ಪಾತಿರಿಯರ. ಶ್ರೀ ಕ್ಷೇತ್ರ ಧರ್ಮಸ್ಥಳಡು ಲಕ್ಷ ದೀಪೋತ್ಸವದ ಲೆಕ್ಕಡು ಸೋಮವಾರ 82ನೇ ವರ್ಷದ ಸಾಹಿತ್ಯ ಸಮ್ಮೇಳನ ಅಟ್ಟಣೆ ಆದಿತ್ತುಂಡು. ಕಾರ್ಯಕ್ರಮಡು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆರ್ ಎದ್ಕೊಂದು ಬೊಕ್ಕ ಬೆಂಗಳೂರದ ಹಿರಿಯ ವಿದ್ವಾಂಸರು ಡಾಕ್ಟರ್ ಎಸ್ ರಂಗನಾಥ್ ಸಮ್ಮೇಳನ ಉದಿಪನ ಮಲ್ತೆರ. ಡಾಕ್ಟರ್ ಎಸ್ ರಂಗನಾಥ್ ಬೊಕ್ಕ ಗುರ್ಕರ್ಮೆ ಬಯಸಿದ್ನ ಹಿರಿಯ ಸಾಹಿತಿ ಡಾಕ್ಟರ್ ನರಹಳ್ಳಿ ಸುಬ್ರಹ್ಮಣ್ಯರಿಗೆ ಡಾಕ್ಟರ್ ಹೆಗ್ಗಡೆರ್ ತಮ್ಮನದ ಮರ್ಯಾದೆ ಮಲ್ತೆರ. ಡಾಕ್ಟರ್ ಎಸ್ ರಂಗನಾಥ್ ಪಾತಿರ್ದ ಸಾಹಿತ್ಯ ಸಮಾಜದ ಕನ್ನಡಿದಂಚ ಉಂಡು. ಸಮಾಜದ ರಕ್ಷಣೆಗೆ ಪೋಷಣೆಗೆ ಸಾಹಿತ್ಯ ಬುಡಂದ ಪುಣವೊಂದುಂಡು. ಶಿಸ್ತುದಾಂತಿನ ಶಾಲೆ ದಯದಾಂತಿನ ಧರ್ಮ ಪಾಲನೆ ಇಜ್ಜಾಂದಿನ ಕಲ್ಪವುನ ಉಂದು ಮತ್ತ ವ್ಯರ್ಥ. ಸಾಹಿತ್ಯಲೆಡ್ದು ಆಧ್ಯಾತ್ಮಿಕ ಧಾರ್ಮಿಕ ಮನುಷ್ಯತ್ವ ಸಾಂಸ್ಕೃತಿಕವಾದ ಇಂಚಮತ ನಮ್ಮೊಟ್ಟಿಗೂ ಸೇರ್ಸಾವಲಿ ಪಂದು ಪಂಡೆರ. ಅಪ್ಪಯ್ಯ ದೀಕ್ಷಿತರು ಎಲೆ ಕವಿಗಳೇ, ಸಾಹಿತ್ಯ ಎಂಬ ಸಮುದ್ರವನ್ನು ಕಡಿದು ಕಾವ್ಯ ಎಂಬ ಅಮೃತವನ್ನು ಕಾಪಾಡಿಕೊಳ್ಳಿ ಎಂದು ಹೇಳಿದ್ದಾರೆ. ಹಿತಾಹಿತ ವಾಕ್ಯ ಬೋಧಕ ವಾಕ್ಯ ಜಾಲವಾಗಿದ್ದು ನಾನಾ ಶಾಸ್ತ್ರಗಳಿಂದ ಮೈಗೂಡಿಸಿಕೊಂಡಿರುವ ವಾಂಗ್ಮಯವೇ ಸಾಹಿತ್ಯ. ಹಿತೇನ ಸಹ ವರ್ತತೆ ಇದು ಸಹಿತಂ ಸಹಿತಾನಾಂ ಭಾವ ಸಾಹಿತ್ಯಂ. ದೃಶ್ಯ ಶ್ರವ್ಯಾದಿ ನಾನಾವಿಧ ಕಾವ್ಯಾಸ್ಪದವಾದ ನಿರೂಪಣ ಸರೋಜವಾದ ಅಲಂಕಾರ ಶಾಸ್ತ್ರವು ಸಾಹಿತ್ಯ ಶಾಸ್ತ್ರದ ಶರೀರ. ವ್ಯಾಕರಣದಲ್ಲಿ ಶಬ್ದಕ್ಕೆ ಪ್ರಾಧಾನ್ಯತೆ. ಇವತ್ತು ವ್ಯಾಕರಣ ಅಂದ್ರೆ ಕ್ಯಾಕರಣ ಅನ್ನೋ ಸ್ಥಿತಿ ಬಂದಿದೆ. ಹೈಸ್ಕೂಲ್ ಮಕ್ಕಳಿಗೆ ಕೇಳಿ, ನಮಗೆ ವ್ಯಾಕರಣ ಕಷ್ಟ ಸರ್, ನಮಗೆ ವ್ಯಾಕರಣ ಗೊತ್ತಿಲ್ಲ, ಸಮೋಸ ಗೊತ್ತು ಸರ್, ಸಮಾಸ ಗೊತ್ತಿಲ್ಲ ಅಂತ ಮಾತಾಡ್ತಾರೆ. ಆ ದೃಷ್ಟಿಯಿಂದ ವ್ಯಾಕರಣ ಅನ್ನೋದು ಮುಖಂ ವ್ಯಾಕರಣಂ ಸ್ಮೃತಂ. 6 ವೇದಾಂಗಗಳಲ್ಲಿ ಮುಖ ಹೇಗೆ ಮನುಷ್ಯನಿಗೆ ಮುಖ್ಯವೋ ಹಾಗೆ ವ್ಯಾಕರಣ ಅನ್ನೋದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಗುರ್ಕರ್ಮೆದ ಭಾಷಣ ಮಲ್ತೆರ. ಧರ್ಮ ವೀರೇಂದ್ರ ಹೆಗ್ಗಡೆಯವರನ್ನು ಕಾಪಾಡ್ತಿದೆ ಅನ್ನೋದಕ್ಕಿಂತ ವೀರೇಂದ್ರ ಹೆಗ್ಗಡೆಯವರು ಧರ್ಮವನ್ನು ರಕ್ಷಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಉತ್ಪ್ರೇಕ್ಷೆಯ ಮಾತು ಆಗೋದಿಲ್ಲ ಅಂತ ನನಗನ್ಸುತ್ತೆ. ಧರ್ಮ 2 ಪ್ರಬಲವಾದ ಕ್ಷೇತ್ರಗಳು ನಮ್ಮನ್ನು ಅತ್ಯಂತ ಗಾಢವಾಗಿ ಪ್ರಭಾವಿಸುವಂಥದ್ದು. ನಾವು ಒಪ್ಪಲಿ ಬಿಡಲಿ, ಒಂದು ರಾಜಕೀಯ, ಇನ್ನೊಂದು ಧರ್ಮ. ಇವೆರಡು ನಮ್ಮ ಬದುಕಿನ ರಚನಾ ವಿನ್ಯಾಸವನ್ನು ರೂಪಿಸುವ ಅತ್ಯಂತ ಪ್ರಬಲವಾದ ಶಕ್ತಿಗಳು. ಇವೆರಡೂ ನಮ್ಮ ಕಾಲದಲ್ಲಿ ಭ್ರಷ್ಟವಾಗಿಬಿಟ್ಟಿವೆ. ಧರ್ಮನೂ ಭ್ರಷ್ಟವಾಗಿದೆ, ರಾಜಕೀಯವೂ ಭ್ರಷ್ಟವಾಗಿದೆ. ಅದಕ್ಕೇ ಮಾರ್ಕ್ವೆಸ್ ಅಂತ ಚಿಂತಕ ಹೇಳ್ತಾನೆ, ಇಂಥ ಹೊತ್ತಲ್ಲಿ ನಮ್ಮನ್ನು ಕಾಪಾಡುವ ಶಕ್ತಿ ಯಾವುದು ಅಂತ, ಯಾವುದು ನಮ್ಮನ್ನು ರಕ್ಷಿಸಬೇಕೋ, ಯಾವುದು ನಮಗೆ ನಮ್ಮ ಬದುಕಿಗೆ ವಿಶ್ವಾಸವನ್ನು ತುಂಬಬೇಕೋ ಅಂತ 2 ಪ್ರಬಲವಾದ ಶಕ್ತಿಗಳು ಭ್ರಷ್ಟವಾಗಿರುವಾಗ ನಮ್ಮನ್ನು ಕಾಪಾಡುವಂತಹ ಶಕ್ತಿ ಯಾವುದು ಅಂತ ಅವನು ಹೇಳ್ತಾನೆ. ಸಾಹಿತ್ಯಕ್ಕೆ ಶಕ್ತಿ ಇದೆ ಅಂತ ಅವನು ಹೇಳ್ತಾನೆ. ಉಪನ್ಯಾಸಕರಾದ ಮೈಸೂರದ ಪ್ರಾಧ್ಯಾಪಕಿ ಡಾಕ್ಟರ್ ಜ್ಯೋತಿ ಶಂಕರ್, ವಿಶ್ರಾಂತ ಪ್ರಾಧ್ಯಾಪಕರು ಡಾಕ್ಟರ್ ಪುಂಡಿಕಾಯಿ ಗಣಪಯ್ಯ ಭಟ್ ಪಾಲದ ತೊಂಡೆರ. ಅನಿತಾ ಸುರೇಂದ್ರ ಕುಮಾರ್, ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ನೀತಾ ರಾಜೇಂದ್ರ ಕುಮಾರ್, ಅಮಿತ್ ಕುಮಾರ್, ಶ್ರದ್ಧಾ ಅಮಿತ್, ಡಿ ಶ್ರೇಯಸ್ ಕುಮಾರ್, ಮೈತ್ರಿ ನಂದೀಶ್, ಪಿಸಿ ಹಿರೇಮಠ ಪಾಲದ ತೊಂಡೆರ. ಡಾಕ್ಟರ್ ಬಿಪಿ ಸಂಪತ್ ಕುಮಾರ್ ಕಾರ್ಯಕ್ರಮ ಸುಧಾರ್ತು ಕೊರಿಯರ.
ತುರ್ತು ಸೇವೆಗಾದೀತಿನ ಪೊಲೀಸ್ ಅಗ್ನಿಶಾಮಕ ಸಹಾಯವಾಣಿ ನೂದು ನಮ್ರ ನನಮಿತ್ತಗ ನೂತ್ತ ಪದ್ರಾಡಾತನ ದೇಶಡೋರ್ಮೇಡು ಒಂದು ಜಾರಿಗೆ ಬರೊಂದುಂಡು ಕುಡ್ಲಡು ಪೊಲೀಸ್ ಕಮಿಷನರ್ ವಿಕಾಸ್ ಕುಮಾರ್ ಹೊಸ ನಮ್ರದ ಸೇವೆಗೆ ಚಾಲನೆ ಕೊರಿಯರ ಆಪತ್ತದ ಪೊರ್ತುಡು ಪೊಲೀಸ್ ಅಗ್ನಿಶಾಮಕ ಇಂಚ ತುರ್ತು ಸೇವೆಗಾದ ಇತ್ತಿನ ಸಹಾಯವಾಣಿ ನಂಬರ್ 100 ಇತ್ತಿನ 116 ಆದು ಬದಲಾತಂಡ ದೇಶಡೊರ್ಮೆ ಒಂದು ಜಾರಿಗೆ ಬತ್ತದುಂಡ ಕುಡ್ಲ ಪೊಲೀಸ್ ಕಮಿಷನರೇಟ್ ಸುತ್ತುದ 116 ನಂಬರದ ಸಹಾಯವಾಣಿ ಸೋಮವಾರ ಉದಿಪ್ಪನ ಆತಂಡ ಕುಡ್ಲದ ಪೊಲೀಸ್ ಕಮಿಷನರ್ ವಿಕಾಸ್ ಕುಮಾರ್ 116 ಸಹಾಯವಾಣಿ ಸೇವೆದ 14 ಗಾಡಿಲೆಗೆ ಚಾಲನೆ ಕೊರಿಯರ ಐತರನೆ ಒಂದು ಶುರುವಾದಿತ್ತಂಡ 24 ಫೋನ್ ಲೆಪ್ಪುಲು ಬೈತಂಡ ಆಂಡ ಅಧಿಕೃತವಾದ ಸೋಮವಾರ ಉದಿಪ್ಪನ ಮಲ್ತಂಡು ಪಂದ್ ವಿಕಾಸ್ ಕುಮಾರ್ ಪಂತೆರ ತುರ್ತು ಸಂದರ್ಭಡು 100 ನಂಬರ್ಗೂ ಫೋನ್ ಮಲ್ತಂಡ ತುರ್ತು ಸೇವೆ ತಿಕ್ಕೊಂದಿತ್ತಂಡ ಆಂಡ ನನ್ನ 116ಗೂ ಫೋನ್ ಮಲ್ತಂಡ ಪೊಲೀಸ್ ಅಗ್ನಿಶಾಮಕ ಬೊಕ್ಕ ವಿಪತ್ತು ತುರ್ತು ಸೇವೆಲು ತಿಕ್ಕೊಂಡು 105க்கு ಫೋನ್ ಮಲ್ತಂಡಲ ಅವು 116ಗೆ ಸಂಪರ್ಕ ಆದ ತಿಕ್ಕೊಂಡುಂದುಲ ಆರು ಪಂತೆರ ಫೋನ್ ಮಲ್ತಿ ಕೂಡ್ಲ ಬೆಂಗಳೂರುದ ನಿಯಂತ್ರಣ ಕೋನಿಗೆ ಮಾಹಿತಿ ಪೋದು ಅಲ್ಪಡ್ದು ಜಿಪಿಎಸ್ ಆಧಾರಡು ಸಹಾಯ ಬೋಡಾಯಿನ ಜಾಗಿಡು ಉಪ್ಪುನ ಸಹಾಯವಾಣಿ ಗಾಡಿ ಪೊಲೀಸ್ ಕೂಟಗೂ ಮಾಹಿತಿ ಪೋಪುಂಡು ಊರ್ದ ಪೊಲೀಸ್ ಸ್ಟೇಷನ್ಗಳ ಮಾಹಿತಿ ಪೋಪುಂಡು ಈ ಸೇವೆ 24 ಗಂಟೆಲ ಉಪ್ಪುಂಡು 30 ನಿಮಿಷದ ಉಲಾಯಿ ಸೇವೆ ಒದಗಾವುನವು ಇಂದೆತ ಉದ್ದೇಶ ಜಾಗೆ ಮುಟ್ಟುಡು ಇತ್ತಿಂಡ ತುರ್ತು ಸೇವೆ ಒದಗುಣುಂದು ಪೊಲೀಸ್ ಕಮಿಷನರ್ ವಿಕಾಸ್ ಕುಮಾರ್ ಪಂಡೆರ್ ನಾವು ಮ್ಯಾಂಗ್ಳೂರ್ ಸಿಟಿನಲ್ಲಿ 112 ಎಮರ್ಜೆನ್ಸಿ ಸರ್ವಿಸ್ ಆಫಿಷಿಯಲಿ ಲಾಂಚ್ ಮಾಡಿದ್ವಿ 112 ಎಮರ್ಜೆನ್ಸಿ ಸರ್ವಿಸ್ ಅಂದ್ರೆ ಈ ಹಿಂದೆ ನಾವು ಯಾವುದೇ ಎಮರ್ಜೆನ್ಸಿ ಇದ್ರೆ ಕಾಲ್ 100 ಮಾಡ್ತೀವಿ ಅದರ ಬದಲಾಗಿ ಈಗ ಕಾಲ್ 112 ಆಗಿದೆ ಇದರಲ್ಲಿ ವ್ಯತ್ಯಾಸ ಏನಂದ್ರೆ ಸಿಂಪಲ್ ಯೂನಿಫೈಡ್ ಕಾನ್ಸೆಪ್ಟ್ ಮೇಲೆ ಇದು 112 ಬಂದ್ಬಿಟ್ಟಿದೆ ಒನ್ ಕಂಟ್ರಿ ಒನ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ ಕೊರೋನಾ ಲಾಕ್ಡೌನ್ ಹಿಡಿದ ಬೊಕ್ಕ ಬಾರಿ ಕಷ್ಟದ ಕಾರಣ ಶಾಲಾ ಕಾಲೇಜುಲು ಶುರುವಾವಂದೆ ಏತೋ ಕಡಿಟ್ಟು ಜೋಕುಲು ಬೆನೊಂದುಪ್ಪನ ಬಗಿಟ್ಟು ಕಾರ್ಮಿಕ ಇಲಾಖೆಗೂ ಮಾಹಿತಿ ಪೋತುಂಡು ಅಂಚಾದ ಸೋಮವಾರ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ನಡಪಾದ ಅಪಾಯದ ಉದ್ಯಮಲೆಡು ಜೋಕ್ಲಿನ ಬೆನ್ಪಾವೆರಾಂದು ತನಿಖೆ ಮಲ್ತೆರ ಕೊರೋನಾ ಲಾಕ್ಡೌನ್ ಹಿಡಿದು ಬೊಕ್ಕ ಬಾರಿ ಕಷ್ಟದ ಸ್ಥಿತಿಗತಿ ಇತ್ತಿನ ಹಿಡ್ದವರ ರಾಜ್ಯುಡು ಶಾಲಾ ಕಾಲೇಜುಲು ಶುರು ಆವಂದ ಜೋಕುಲು ಬೆನ್ಪುನಂಚಿತ್ತಿನ ಸ್ಥಿತಿ ಆತಂಡ ಎಲ್ಲೆ ಪ್ರಯುಕ್ತ ಜೋಕ್ಲಿಡ ಕೆಲಸ ಮಲ್ಪಾಯರ ಬಲ್ಲಿ ಪಂದ್ ಕಾನೂನು ಉಂಡು ಆತೆ ಅತ್ 17 ವರ್ಷದುಲಾಯ್ದ ಜೋಕ್ಲಿಗೆ ಅಪಯುದ್ಧ ಉದ್ಯಮಳಿಡ್ ಬೆನ್ಪಾಯರ ಬಲ್ಲಿ ಅಂಚಿನೆ ಬೆನ್ಪಾವಂದಲಿರು ಪಂದ್ ಮಾಹಿತಿ ತಿಕ್ಕಿನ ಕಾರ್ಮಿಕ ಇಲಾಖೆ ಸೋಮವಾರ ಒರಡ್ದೊರನೆ ಕಾರ್ಯಾಚರಣೆ ನಡಪಾಂಡ ಅಧಿಕಾರಿಲು ಅಪಾರ್ಟ್ಮೆಂಟ್ ಹೋಟೆಲ್ ಗ್ಯಾರೇಜ್ಲಿಗೂ ಪೊಕ್ಕುದು ತನಿಖೆ ಮಲ್ತೆರ ಕಾನೂನು ಕಾಯ್ದೆ ಮೀರಿನ ಉದ್ಯಮದ ಯಜಮಾನರಿಗೆ 50,000 ರೂಪಾಯಿ ಮುಟ್ಟ ದಂಡ ಬೊಕ್ಕ 2 ವರ್ಷ ಜೈಲು ಶಿಕ್ಷೆ ಉಪ್ಪುಂಡು ತಪ್ಪು ಮಲ್ತಿನ ಯಜಮಾನರನ್ನ ಮಿತ್ ಎಫ್ಐಆರ್ ಪಾಡುಂಡು ಕೊರೋನಾ ಪೊರ್ತುಡು ಜೋಕ್ಲೆನ್ ಬಾಲ ಕಾರ್ಮಿಕರ ಆದುಪ್ಪನವೆನ್ನು ಬುಡ್ಪಾಯರ ದುಂಬುಡ್ತುಲ ಹೆಚ್ಚ ಜಾಗೃತ ವಹಿಸಾವೆರೆಂದು ಕಾರ್ಮಿಕ ಇಲಾಖೆ ಜಿಲ್ಲಾ ಕಾರ್ಮಿಕ ಯೋಜನಾ ಸಂಘದ ನಿಲೆಟ್ ಕಾರ್ಯಾಚರಣೆ ನಡಪಾದಿತ್ತಂಡ ಅಧಿಕಾರಿಗಳು ಸ್ಟಿಕ್ಕರ್ ಬೊಕ್ಕ ಮಾಹಿತಿ ಒಲೆ ಪಟ್ಟದು ಈ ಬಗ್ಗೆ ಜಾಗೃತಿ ಮೂಡಾಯರ ಕಾರ್ಮಿಕ ಅಧಿಕಾರಿ ವಿಲ್ಮಾ ಎಲಿಜಬೆತ್ ತಾವ್ರೋ ಹಿರಿಯ ಕಾರ್ಮಿಕ ನಿರೀಕ್ಷಕರು ಜೀವನ್ ಕುಮಾರ್ ಮೇರಿ ಪಿ ಡಯಾಸ್ ವೀರೇಂದ್ರ ಕುಂಬಾರ್ ಯೋಜನಾ ನಿರ್ದೇಶಕರು ಶ್ರೀನಿವಾಸ್ ಪಾಲದ ತೊಂಡರು ಮುಲ್ಕಿ ಪರಿಸರಡು ಕರಿನ 4 ತಿಂಗಳೊಡದಿಂಚ ಇಲ್ಲಡು ದೇವಸ್ಥಾನ ಜುವೆಲರಿ ಅಂಗಡಿಲೆಡ್ದು ಕಂಡೊಂದಿತ್ತಿನ ಕಲ್ವೆರೆನು ಮುಲ್ಕಿ ಪೊಲೀಸರು ಪತ್ತಿದೆರ ಇರುವೆರು ಕಲ್ವೆರೆಡ್ದು 52 ಗ್ರಾಂ ಬಂಗಾರ ಪದ್ದೆ 2.5 ಕಿಲೋ ತೂಕದ ಬೊಳ್ಳಿದ ಸೊತ್ತುಲೇನು ಸ್ವಾಧೀನ ಮಲ್ತೊಂದೆರ ಮುಲ್ಕಿ ಪೊಲೀಸ್ ಸ್ಟೇಷನ್ ದ ಸುತ್ತುಗು ಸೇರುನ ಬೇತೆ ಬೇತೆ ಇಲ್ಲಡ್ದು ಜುವೆಲರಿ ಅಂಗಡಿ ದೇವಸ್ಥಾನದೊಡ್ದು ಕಣ್ಣೊಂದಿತ್ತಿನ ಕಲ್ವೆರಿನ ಒಂಜಿ ಕುಟುನ್ನು ಮುಲ್ಕಿ ಪೊಲೀಸರು ನಾಡ್ದು ಪತದ ಇರುವೆರು ಕಂಡು ನಕ್ಲಿನ ಬಂಧನ ಮಲ್ತಿದೆರ ಒಡಿಪು ಇಂದ್ರಾಳಿದ ರಾಜೇಶ್ ಯಾನೆ ರಾಜ ಧಾರವಾಡದ ಜನತಾ ನಗರದ ಪದ್ಮ ಪಾಮುಡಿ ಇಂಚ ಇರುವೆರು ಕಲ್ವೆರನ್ನು ಪತದಿತ್ತಂಡ ಅಗ್ಲೆಡ್ದು 52 ಗ್ರಾಮ ತೂಕದ ಬಂಗಾರ ಪತ್ತೆಯಿ 2.5 ಕಿಲೋ ತೂಕದ ಬೊಳ್ಳಿದ ಸುತ್ತಲನ್ನು ಸ್ವಾಧೀನ ಗುದೆ ತಂದೆರ ಇನ್ನೆತ ಒಟ್ಟು ಬಿಲ 3,92,000 ರೂಪಾಯಿ ಪಂದ್ ಅಂದಾಜು ಪಾಡ್ತಿರ ಮೊಕುಲು ಹಸನಪ್ಪ ಸೋಮಸುಂದರ್ ಅಂಚನೇರ್ನ ಇಲ್ಲಡ್ದು ಅಕ್ಕಸಾಲಿಗಿರ ಕೆರಡಿಪ್ಪುನ ಪಿರಾಕದ ಮಾರಿಯಮ್ಮ ದೇವಸ್ಥಾನದ್ದು ಬೊಕ್ಕ ಮೂಕಾಂಬಿಕಾ ಮಂದಿರೊಡ್ದು ಮುಲ್ಕಿ ಚರಂತಿ ಪೇಟಿಡ್ ಪ್ರಕಾಶ್ ಜುವೆಲರ್ಡ್ ಕಂಡುದಿತ್ತೆರ
ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ದಿಂಡು ಉಚ್ಚೆಯ ಲಕ್ಷ ದೀಪೋತ್ಸವ ಸೋಮವಾರ ನಡೆತಂಡ ಕಲ್ಕುರ ಪ್ರತಿಷ್ಠಾನದ ನಿಲಿಟ್ಟು ಬೇತೆ ಬೇತೆ ಭಜನಾ ಮಂಡಳಿ ಸಂಘಲೆಡ್ದು ಭಜನಾ ಸಂಕೀರ್ತನೆ ಅಟ್ಟಣೆ ಆದಿತ್ತಡ ಜಾರ್ತೆ ತಿಂಗಳೋಡು ನಾಡಿದ ಮಾತಾ ದೇವಸ್ಥಾನೊಳಡೆ ದಿಂಡು ಉಚ್ಚೆಯ ನಡಪುಂಡು ಅಂಚನೆ ಅವಿನ ಕೆಲವು ದೇವಸ್ಥಾನೊಳಡೆ ಲಕ್ಷ ದೀಪೋತ್ಸವ ಆದ ಕರಿಪುವೆರ ಕುಡ್ಲದ ಕದ್ರಿದ ಮಂಜುನಾಥೇಶ್ವರ ದೇವಸ್ಥಾನಡು ಲಕ್ಷ ದೀಪೋತ್ಸವ ಸೋಮವಾರ ಅಟ್ಟಣೆ ಆದಿತ್ತಂಡ ಮಂಜುನಾಥ ದೇವರಿಗೆ ಪ್ರಧಾನ ಪೂಜೆ ಮಲ್ತೆರ ತುಳಸಿ ಪೂಜೆ ದೇವರಿನ ಬಲಿ ಉಚ್ಚಯ ದೇವರಿಗೆ ಕಟ್ಟೆ ಪೂಜೆ ಮಲ್ತೆರ ಅಂಗಣದ ಸುತ್ತ ಬಲಿ ನಡಪಾರ್ದ ಬೊಕ್ಕ ರಥೋತ್ಸವ ಇತ್ತಂಡ ಭಕ್ತರು ದೇವಸ್ಥಾನಡು ಇಡೀ ತಿಬಿಲೆನು ಪೊತ್ತಾದ ಲಕ್ಷ ದೀಪೋತ್ಸವ ಸಂಭ್ರಮಡು ನಡತಿಂಡ ಕಲ್ಕುರ ಪ್ರತಿಷ್ಠಾನದ ಗುರ್ಕಾರ್ಯದ ಪ್ರದೀಪ್ ಕುಮಾರ್ ಕಲ್ಕುರ ಈ ಪೊರ್ತುಡು ನಮ್ಮ ಕುಡ್ಲ ವಾಹಿನಿದ ಒಟ್ಟುಗು ಪಾತಿರ್ದು ಇಡೀ ಲೋಕ ಕೊರೋನಾ ಸೀಕಿಡ್ದು ಕಷ್ಟೋಡು ಉಂಡು ಇಂಚಿನ ಪೊರ್ತುಡು ದೇವಿರ್ನ ಬೊಲ್ಪು ಸರ್ವೆರನೆಲ್ಲ ಮಿತ್ತು ಬೂರಡು ಕಷ್ಟ ಪರಿಹಾರ ಆವಡು ಪಂದು ಪಂಡೆರ ಕದ್ರಿ ಮಂಜುನಾಥ ದೇವರಿಗೆ ಲಕ್ಷ ದೀಪದ ಸಂಭ್ರಮ. ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಅಂತ ಹೇಳುವಂಥದ್ದು ಇಡೀ ಭಾರತ ದೇಶದಾದ್ಯಂತ ಬಹಳ ಪ್ರಾಮುಖ್ಯವಾದಂಥ ಒಂದು ಭಾಗ. ಅರ್ಥಾತ್ ದೀಪವನ್ನು ಪ್ರಜ್ವಲಿಸ್ತಾ ನಮ್ಮ ಮುಂದಿನ ಎಲ್ಲ ಭಾವಿ ಜನಾಂಗ ಅವರು ಈ ರಾಷ್ಟ್ರದ, ಈ ನಮ್ಮ ಧರ್ಮದ, ನಮ್ಮ ಕುಟುಂಬದ, ನಮ್ಮ ಎಲ್ಲ ನೆಲೆಗಳ ಬೆಳಕಾಗಬೇಕೆನ್ನುವಂಥ ಒಂದು ಸದಾಶಯ ಈ ಧನುರ್ಮಾಸ ಈ ಸಂದರ್ಭದಲ್ಲಿ, ಬಹುಶಃ ಈ ಕಾರ್ತಿಕ ಮಾಸದಲ್ಲಿ ಈ ಲಕ್ಷದೀಪದ ಶುಭಾವಸರದಲ್ಲಿ ಒಂದು ಬದಿಯಲ್ಲಿ ಅಯ್ಯಪ್ಪ ದೀಪ ವೃಂದದವರಿಂದ ಯಕ್ಷಗಾನ, ಮಧ್ಯಾಹ್ನ ಸಮಾರಾಧನೆ, ಈಗ ಇದೆಲ್ಲ ನಡೀತಾ ಇದ್ದರೆ
ಒಳಭಾಗದಲ್ಲಿ ಕಲ್ಕೂರ ಪ್ರತಿಷ್ಠಾನದ ಆಶ್ರಯದಲ್ಲಿ ಕಳೆದ ಒಂದು 4-5 ವರ್ಷಗಳಿಂದ ಸಂಕೀರ್ತನಾ ಭಜನೆಯನ್ನು ನಾವು ಆಯೋಜಿಸಿದ್ದೇವೆ. ಸಂಕೀರ್ತನ ಭಜನೆ ಅದು ಈ ತುಳುನಾಡಿನ ಒಂದು ವೈಶಿಷ್ಟ್ಯವಾದಂಥ ಒಂದು ಭಜನಾ ಪಂಥ. ಅದು ನರ್ತನವನ್ನು ಮಾಡ್ತಾ ಭಜನೆಗಳನ್ನು ದೀಪವನ್ನು ಮಧ್ಯದಲ್ಲಿ ಇಟ್ಕೊಂಡು ಭಗವಂತನ ಆರಾಧನೆ ಸ್ತುತಿಯನ್ನು ಮಾಡುವಂಥದ್ದು. ಅನೇಕ ತಂಡಗಳು ಬಂದಿದೆ, ಭಾಳ ಕಳವಾರು ಬೆಂಕಿನಾಥೇಶ್ವರ ತಂಡಗಳು, ಮಹಿಳಾ ತಂಡ, ಸುತ್ತಮುತ್ತಲಿನ ತಂಡಗಳಿಂದ ಭಜನಾ ಪ್ರಕ್ರಿಯೆ ನಡೀತಾ ಇದೆ. ಕಲ್ಕುರ ಪ್ರತಿಷ್ಠಾನದ ನಿಲೆಟ್ ಬಯಡ್ ಭಜನೆ ಸಂಕೀರ್ತನೆ ಅಟ್ಟಣೆ ಆದಿತ್ತಂಡ. ಜಿಲ್ಲೆದ ಬೇತೆ ಬೇತೆ ತಾಲೂಕುಡ್ದು ಬತ್ತಿನ ಭಜನಾ ಸಂಘದ ಕುಲು ಸಂಕೀರ್ತನೆಯನ್ನು ನಡಪಾದು ಕೊರಿಯರ. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಸೋಮವಾರ ದಿಂಡು ಉಚ್ಚಯ ನಡೆತಂಡ. ಪಲ್ಲೆಂಕಿ ಬಲಿ ಬೊಲ್ಲಿ ತೇರದ ಉಚ್ಚಯ ಶ್ರೀ ಗೋಕರ್ಣನಾಥ ಬೊಕ್ಕ ಅನ್ನಪೂರ್ಣೇಶ್ವರಿಗೆ ವಿಶೇಷ ಪೂಜೆ ಮಾತ ಅಟ್ಟಣೆ ಆದಿತ್ತಂಡ. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ಸೋಮವಾರ ದೀಪೋತ್ಸವ ದಿಂಡು ಉಚ್ಚಯಗೂ ಅಟ್ಟಣೆ ಆದಿತ್ತಂಡ. ಈ ಸರ್ತಿ ಕೊರೋನಾ ಕಾರಣದ್ದು ಪೇಂಟೆ ಸವಾರಿ ಗುರ್ಜಿ ಉಚ್ಚಯದಂತ ತಕ್ಕ ಮಟ್ಟಿಡ ದಿಂಡು ಉಚ್ಚಯ ನಡೆತಂಡ. ಶ್ರೀ ಗೋಕರ್ಣನಾಥ ಬೊಕ್ಕ ಅನ್ನಪೂರ್ಣೇಶ್ವರಿ ಅಂಚನೆ ಪರಿವಾರ ಮಾತಾ ದೇವರ್ನಕ್ಲೆಗೆ ರಾತ್ರದ ವಿಶೇಷ ಪೂಜೆ ಮಲ್ತೆರ. ದೇವರ್ನ ಉಚ್ಚಯ ಮೂರ್ತಿನ ಪಲ್ಲಂಕಿಡಿದೀದ್ ಕ್ಷೇತ್ರದ ಅಂಗಣಡು ಪಲ್ಲಂಕಿ ಬಲಿ ನಡಪಾಯಿರ. ದೇವರೆಗ್ ಬೊಳ್ಳಿ ತೆರೆದ ಮಿನದನ ಅಟ್ಟಣೆ ಆದಿತ್ತಂಡ.
ಕ್ಷೇತ್ರಾಡಳಿತ ಮಂಡಳಿದ ಕೋಶಾಧಿಕಾರಿ ಆರ್ ಪದ್ಮರಾಜ್ ಈ ಪೊರ್ತುಡು ನಮ್ಮ ಕುಡ್ಲದೊಟ್ಟುಗು ಪಾತಿರ್ದ ಕೊರೋನಾ ಕಾರಣದ್ದು ಈ ವರ್ಷ ದಿಂಡು ಉಚ್ಚೆಗೂ ಕ್ಷೇತ್ರದ ಉಲಯ್ಯೆ ದಿವೊಂದುಂಡು ಶ್ರೀ ಗೋಕರ್ಣನಾಥೆ ಅನ್ನಪೂರ್ಣೇಶ್ವರಿ ಬೊಕ್ಕ ಪರಿವಾರ ದೇವೆರ್ನಗುಲು ಸರ್ವರಿಗಿಲ ಎಡ್ಡೆ ಮಲ್ಪಡ ಕೊರೋನಾ ಸೀಕ್ ಸರ್ವನಾಶ ಆವಡ್ ಭಕ್ತರಿಗೆ ಎಡ್ಡೆಪ್ಪುವಯಕ್ಕಿಯರ. ಬಹುಶಃ ಈ ಬಾರಿ ಕೋವಿಡ್ ಮಹಾಮಾರಿ ಇದರಿಂದ ಈ ದಿಂಡು ನಾವೇನು ಚಿತ್ರ ಥಿಯೇಟರ್ನಲ್ಲಿ ಹಾಗೆ ನಮ್ಮ ಅಳಕೆ ಬ್ರಿಡ್ಜ್ ಹತ್ರ ನಾವು ಮಾಡ್ತಾ ಇದ್ದು, ಬಹುಶಃ ಈ ಬಾರಿ ಕೊರೋನಾ ಇದರಿಂದ ನಮಗಿದು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಶ್ರೀ ಕ್ಷೇತ್ರದಲ್ಲಿ ಇದಕ್ಕಾಗಿ ವಿಶೇಷವಾಗಿ ದಿಂಡನ್ನು ಇದು ಮಾಡಿ ದೇವರ ಆ ಒಂದು ದೀಪೋತ್ಸವ ಬಹಳ ಶ್ರದ್ಧಾ ಭಕ್ತಿಯಿಂದ ನಡೀತಾ ಇದೆ. ಭಕ್ತಾದಿಗಳೆಲ್ಲರೂ ಇದರಲ್ಲಿ ಪಾಲ್ಗೊಂಡಿದ್ದರೆ ಈ ಪಾಲ್ಗೊಂಡಂಥ ಭಕ್ತಾದಿಗಳಿಗೆ, ಕ್ಷೇತ್ರದ ಭಕ್ತಾದಿಗಳಿಗೆ ಎಲ್ರಿಗೂ ಆ ಗೋಕರ್ಣನಾಥೇಶ್ವರ ಹಾಗೆ ಪರಿವಾರ ದೇವತೆ ಅವರ ಇಷ್ಟಾರ್ಥಗಳನ್ನು ಸಿದ್ಧ ಮಾಡಲಿ ಅಂತ ಹೇಳಿ ನಾವು ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಕ್ಷೇತ್ರಾಡಳಿತ ಮಂಡಳಿದ ಗುರ್ಕಾರೆ ಎಚ್.ಎಸ್. ಸಾಯಿರಾಮ್, ಕಾರ್ಯಂತರ ಮಾಧವ ಸುವರ್ಣ, ಡಾಕ್ಟರ್ ಬಿಜಿ ಸುವರ್ಣ ಇಂಚ ಕ್ಷೇತ್ರಾಡಳಿತ ಬೊಕ್ಕ ಅಭಿವೃದ್ಧಿ ಸಮಿತಿದ ಸದಸ್ಯರ ಭಕ್ತರ ಪಾಲದ ತೊಂಡೆರ. ಇತ್ತೆ ಕುಡೋರೇನಿತ ಮಲ್ಲ ಸುದ್ದಿಲು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಟು ಲಕ್ಷ ದೀಪೋತ್ಸವ 88ನೇ ವರ್ಷದ ಸಾಹಿತ್ಯ ಸಮ್ಮೇಳನ, ಸಾಹಿತ್ಯ ಸಮಾಜದ ಕನ್ನಡಿ ಡಾಕ್ಟರ್ ಎಸ್ ರಂಗನಾಥ್. ತುರ್ತು ಸೇವೆಗಾದ ಪೊಲೀಸ್ ಅಗ್ನಿಶಾಮಕ ಸಹಾಯವಾಣಿ ಹೊಸ ನಂಬ್ರ ನೂತ ಪದ್ರಾಡಿಕ್ ಕುಡ್ಲಡ್ ಚಾಲನೆ 15-30 ನಿಮಿಷದ ಉಲೈ ಸೇವೆ ಎಂದಿತ ಉದ್ದೇಶ ವಿಕಾಸ್ ಕುಮಾರ್. ಕೊರೋನಾ ಲಾಕ್ಡೌನ್ ಕಷ್ಟೊಡ್ದವರ ಶಾಲೆ ಸುರುವ ಒಂದೇ ಜೋಕ್ಲೆನ್ ಬೆನ್ಪಾವ್ನ ಉದ್ಯಮಲು ಕಾರ್ಮಿಕ ಇಲಾಖೆದ ಕಾರ್ಯಾಚರಣೆ ತನಿಖೆ. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ದಿಂಡು ಉಚ್ಚಯ, ಕದ್ರಾ ಕ್ಷೇತ್ರಡು ಲಕ್ಷ ದೀಪೋತ್ಸವ, ಕಲ್ಕುರ ಪ್ರತಿಷ್ಠಾನಡು ಭಜನಾ ಸಂಕೀರ್ತನೆ. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡ ನನ್ನ ಎಲ್ಲ ಇತೇ ಪೊರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು.